ತುಳುನಾಡಿನ ಕಾರಣಿಕದ ಶಕ್ತಿ ಕುಟುಂಬದ ಪ್ರಧಾನ ದೈವವಾಗಿ ಪೂಜಿಸಲ್ಪಡುವ ಪಂಜುರ್ಲಿ ದೈವದ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದಂತೆ ಕಾಳಿ ಹಾಗೂ ಗುಜ್ಜರೆ ಎಂಬ ಹಂದಿಗೆ 9 ಮರಿಗಳು ಆಗುತ್ತವೆ. ಈ 9 ಮರಿಗಳಲ್ಲಿ ಒಂದು ಮರಿ ಬಹಳ ಸುಂದರವಾಗಿದ್ದು ಅದನ್ನು ಇಷ್ಟಪಟ್ಟು ಪಾರ್ವತಿ ದೇವಿಯು ಕೈಲಾಸಕ್ಕೆ ತನ್ನ ಜೊತೆ ಕರ್ಕೊಂಡೋಗುತ್ತಾಳೆ. ಅಲ್ಲಿ ಉದ್ಯಾನವನದಲ್ಲಿ ಒಟ್ಟಾರೆಯಾಗಿ ಓಡಾಡಿ ಉದ್ಯಾನವನವನ್ನೆಲ್ಲ ಹಾಳು ಮಾಡಿ ಆಗುತ್ತದೆ. ಇದರಿಂದ ಕೋಪಗೊಂಡ ಶಿವನು ಆ ಹಂದಿ ಮರಿಯನ್ನು ಸಾಯುವಂತೆ ಮಾಡುತ್ತಾನೆ. ಇದರಿಂದ ಬೇಸರಗೊಂಡ ಪಾರ್ವತಿಯು ತನಗೆ ತಾನು ಇಷ್ಟಪಟ್ಟ ಹಂದಿ ಮರಿಯನ್ನು ಬದುಕಿಸಿಕೊಡಬೇಕೆಂದು ಕೇಳಿಕೊಂಡಾಗ ಶಿವನು ಅದಕ್ಕೆ ಮರುಜೀವ ಕೊಡುತ್ತಾನೆ. ಹೀಗೆ ಮರುಜೀವ ಪಡೆದ ಆ ಹಂದಿ ಮರಿಯು ಶಿವ ಪಾರ್ವತಿಯರ ಆಶೀರ್ವಾದದಂತೆ ಪಂಜುರ್ಲಿ ದೈವವಾಗಿ ಮಾರ್ಪಾಡಾಗುತ್ತದೆ. ಈ ಕಥೆ ಇಷ್ಟವಾದಲ್ಲಿ ನೀವು ಈಗಲೇ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಕಾರಣಿಕದ ದೈವದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.